ನಿತ್ಯಾನಂದಿ ಭೂಮಿ ತರಾಯ ಪಣವು ಬೆಂದು ನೀನೇ ಕಾಪಾಡು ಅಂಚನೆ ಬಿರೋಡು ನೀರೆಲ್ಲ ಬರ್ಬೇಕು ನಾವು ಇನ್ನ ನೀರೆಲ್ಲಂತಾವು ನೀರೆಲ್ಲವು ನೀರೆಲ್ಲ ತೆಮ್ಮ ತೆಮ್ಮ ಅಲ್ಲ ತಮ್ಮ ತಮ್ಮ ಸಹೋದರ ಸಹೋದರ ಅಗ್ರಜ ಅಗ್ರಜ ನಾನು ನಿನ್ನನ್ನೇ ಹೇಳಿದ್ದು ನೀನು ತಮ್ಮ ತಮ್ಮ ಸದಾನಂದ ಅಣ್ಣ ನಿತ್ಯಾನಂದ ನಾವಿರುವಂತಹ ಪ್ರದೇಶ ಇದು ನಿಡ್ಡೋಡಿ ಅಲ್ಲವೇ? ಹೌದು, ನಿನ್ನದು ನಿಡ್ಡೋಡಿ, ನನ್ನದು ಸಣ್ಣೋಣಿ. ನಿಡ್ಡೋಡಿ ನಿತ್ಯಾನಂದ, ಸಣ್ಣೋಣಿ ಸದಾನಂದ. ಪರಶುರಾಮ ದೇವರು ಕುಡರಿದಕ್ಕಿ ಉಂಡಾದಂತ ತುಳುನಾಡಲ್ಲವೇ? ಪಂಚವರ್ಣದ ಪುಂಚದ ಮಣ್ಣಿನಲ್ಲಿರುವಂತ ಈ ತುಳುನಾಡು. ಈ ತುಳುನಾಡಿನಲ್ಲಿ ಅದೆಷ್ಟೋ ಪುಗರ್ತೆಯನ್ನು ಪಡೆದಂತ ಊರುಗಳುಂಟು. ಹೌದು, ಆದರೆ ನಮ್ಮ ನಿಡ್ಡೋಳಿ ಎಷ್ಟು ಬಾಲ್ತರ ಬಂದ ಊರುಂಟೆ ಇಲ್ಲ. ಆರೋಜು ಕುಡರಿದಕ್ಕೆ ನಿಕ್ಕಿನ ಜನ ಬಗ್ಗರೇಟ ಇದರಟ್ಟೆ ತಗೊಂಡೆಲ್ಲ ಮೊದಲು 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 ಇರಾಕಿನಲ್ಲಿ ಇರಾಕಿನಲ್ಲಿ ಅಲ್ಲ, ಪಿರಾಕಿನಲ್ಲಿ. ಆಮೇಲೆ ಈ ತುಳುನಾಡಿನ ನಮ್ಮದಾದ ಈ ಪ್ರದೇಶದ ಕೈತಳಿನಲ್ಲಿ ನೋಡು, ನಾವು ಆಮೆಗೆ ಬಡಗಿನ ದಿಕ್ಕಿಗೆ ಹೋದರೆ ಬಡಕಾಯಿ ದಿಕ್ಕಿ ಸರಿ ಹೇಳಿ. ಬಡಕಾಯಿ ದಿಕ್ಕಿಗೆ ಹೋದರೆ ಆಮೆಯಲ್ಲಿ ತೋಜುವುದು ಬಪ್ಪನಾಡಿನ ಅಪ್ಪೆ ದುರ್ಗಾ ಪರಮೇಶ್ವರಿ ಸನ್ನಿಧಿ. ಈಮೆ ಇಟ್ಟು ಹೋದರೆ ತೋಜುವುದು ಅಪ್ಪೆ ಕಟೀಲಿನಲ್ಲಿರುವಂತಹ ದುರ್ಗಾ ಪರಮೇಶ್ವರಿ. ಆಮೇಲೆ ಹೋದರೆ ನೋಡಿದರೆ ಕಾಣುವುದು ಮುಣುಕೂರಿನ ದುರ್ಗಾ ಪರಮೇಶ್ವರಿ. ನಿಕ್ಲಿ ತುಳು ಬಾತೆರೆ ವಲ್ಲಿದಲ್ಲ ಬರಕ್ಕೆ ಅವು ನರಮಣಿ ಪಣವಾಯಿ ಬಕ್ಕೊಂಡತೆ ಒಂಚೂರು ಎಂಕಲು ಪಂಡ ಎಂಕಲ್ದ ಪಾತೆರ ಬರ್ಪಣಕಲು ಬೇತೆ ಬೇತೆ ದಿಕ್ಕದಕ್ಕಲು ಪುರ ಬರ್ಪೆ ಅಪಗ ಎಂಕಲು ಒಂಚೂರು ದಿನದ ಅಕ್ಷರ ಪುರ ಪಾಡುಡು ಅಂಚ ಬುಕ್ಕ ಎಂಕಲು ಇಲ್ಲಲ್ಲ ಅಂಚೆನೆ ಹೆಚ್ಚಾದ ಎಂಕಲು ತುಳು ಪಾತೆರನ ಬಾರಿ ಕಮ್ಮಿ ಎಂಕಲು ಇಂಚೆನೆ ಬೆರಕ್ಕೆ ಮಲ್ತದ ಕಣ್ಣ ತುಳು ಮಾತು ಅರ್ಥ ಆಗುತ್ತದೆ, ಕಷ್ಟ ಆಗುತ್ತದೆ. ತಮ್ಮ ಅಣ್ಣ ದೇವರು ಯಾವಾಗ ಹುಟ್ಟಿದ, ಎಷ್ಟು ಸಮಯ ಬದುಕಿದ, ಯಾವಾಗ ಸತ್ತ, ದೇವರು ನರಮಣಿ ದೇವರೆಲ್ಲ ಮಾರಿ. ನೀವು ನನ್ನದು ವಿಷಯ ಮುಗಿಯದೆ, ನೀವು ನಡುವಿನಲ್ಲಿ ಬಾಯಿ ಹಾಕಬೇಡಿ. ತಪ್ಪೋಚಿ
ನಾವೊಂದು ಇಷ್ಟದ್ದು ಹೇಳ್ಬೇಕು ಅಂತ ಬರುದು. ನೀವು ಹಾಗೆ ಇದು ಮಾಡಿದರೆ ನಮ್ಮ ಇದು ಇದಾಗುದಲ್ಲ. ಅಣ್ಣ ನಿತ್ಯಾನಂದ ತಮ್ಮ ಸದಾನಂದ ಈಗ ವರ್ತಮಾನ ಕಾಲೋಡು ನೀನೊಂದು ಬಾರಿ ಮಲ್ಲ ಜಮೀನ್ದಾರ. ಹೌದು. ಈ ಪೆದಮೆಟ್ಟಿ ಯಾಲ್ನೊಂಜಿ ಬಾರಿ ಮಲ್ಲ ಜಮೀನ್ದಾರ. ಹೌದು. ನಮ್ಮ ಮಲ್ಪನಂಚಿನ ಬೇಸಾಯವನ್ನು ತೂಣಾಗ ಹೇಗೆ ಕಾಣುತ್ತದೆ? ಭೂಮಿಯಪ್ಪೆ ಪಚ್ಚೆ ಪರಮ ಪಾವನವಾದಂತಹ ನಮ್ಮ ಕುಟುಂಬದಲ್ಲಿ ಕಮಲದೇವಿಯ ಪಾವನ ಗರ್ಭಾಂಬುದಿಯಲ್ಲಿ ಪ್ರಪಂಚದ ಬೆಳಕನ್ನು ಕಂಡವರಲ್ಲವೇ ನಾವಿರುವರು. ಹೌದೌದು. ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲೇ ಸಂಕಭಾಷಣವನ್ನೇ ಎಣಿಸಿಕೊಂಡು ಸಾವು ನಿನ್ನದು. ಎಂತ ಅವರು ಒಯ್ತ ಪದ್ಯ ಕೊಟ್ಟದ್ದು ನೀನು ಒಯ್ತ ಎಂತದ್ದು ವಿಷಯ ಕುಳ್ಳು. ನೀನು ಕುಳ್ಳು. ನಾವು ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಬಯಸಿ ತಾರುಣ್ಯದಲ್ಲೇ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಪ್ರಾರ್ಥಿಸಿ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅವನ ಕಾರುಣ್ಯಕ್ಕೆ ಒಳಗಾದವರು ಪ್ರತ್ಯಕ್ಷನಾದ ಬ್ರಹ್ಮದೇವ ಏನು ತಮ್ಮ ನಿನ್ನ ದೊಂಡೆಯಲ್ಲಿ ಕುರುವಾಯಿ ಉಂಟೆ? ಎಣ್ಣೆ ದೀವಲ್ಲ, ಅಣ್ಣ ದೇವ. ಎಂತದು ನಾಗದಿಂದ ಕೇಳಿದೆಯ ಒಂದೇ ಸಾಹಿತ್ಯ, ಬೇರೆ ಸಾಹಿತ್ಯ ಇಲ್ಲ. ಕೇಳಿದೆ ನಮ್ಮ ಭಜನೆಗೆ ಮೆಚ್ಚಿದಂತ ಬ್ರಹ್ಮದೇವ ಕೊಟ್ಟರಲ್ಲ ನನಗೆ ನಿಡ್ಡೋಡಿಯನ್ನು ನಿನಗೆ ಸನ್ನೋಣಿಯನ್ನು ಕೊಟ್ಟಂತ ಜಾಗವನ್ನು ಸಮತಟ್ಟು ಮಾಡಿ ಈಗ ನಾವು ಬುಲೆ ಪವನನ್ನು ತೂನಗ ಹೇಗೆ ಕಾಣುತ್ತದೆ? ಭೂಮಿಯಪ್ಪೆ ಪಚ್ಚೆ ಸೀರೆಯನ್ನು ತೊತ್ತಿ ಕೆಂಪುರ ಪಚ್ಚೆ ರವತೆಯನ್ನು ಹಾಕಿ ಈಗ ಮುಂಡೆಗೆ ಪಚ್ಚೆ ಬೊಟ್ಟ ಮುಂಡೆಗೆ ಅಲ್ಲ ಮಾರ ಮುಂಡಕ್ಕೆ ಹಣೆಯಲ್ಲಿ ಬೊಟ್ಟಕ್ಕೆ ಅಲ್ಲ ಮುಂಡಕ್ಕೆ ಪಚ್ಚೆ ಮುಂಡಕ್ಕೆ ಅಲ್ಲ ಮಾರ ಬೊಟ್ಟಕ್ಕೆ ಮುಂಡೆ ಮುಂಡಕ್ಕೆ ಬೊಟ್ಟನ್ನು ಇಟ್ಟು ಮುಂಡಕ್ಕೆ ಬೊಟ್ಟನ್ನು ಇಟ್ಟು ಒಡೆಗ ಮದುವೆಗೆ ಪಿದರ್ದಂತಿನ ಹಾಗೆ ಕಾಣ್ತಾ ಉಂಟು. ಹೌದೌದೌದು. ಯಾಕೆ ಹೀಗೆ ಆಯ್ತು? ನಾವು ಒಂದು ಸಂದರ್ಭದಲ್ಲಿ ಹೇಗಿದ್ದವರು ಈ ಜಾಗೆಯನ್ನೆಲ್ಲ ಸಮತಟ್ಟು ಮಾಡಿ ನಾನು 14 ಮುಡಿ ಖಂಡವನ್ನು ಮಾಡಿದೆ. ಆದರೆ ನೀನೇನು ಮಾಡಿದೆ? ಅಲ್ಲಿ ನೋಡು ನನ್ನ
ಹೊಂಡದ ಜಾಗದಲ್ಲಿ ನಿನಗೆ ಸ್ವಲ್ಪ ಜಾಗವನ್ನು ಕೊಟ್ಟಿದ್ದೆ. ಹೌದು. ಆ ಜಾಗವನ್ನು ಸಮತಟ್ಟ ಮಾಡಿ ಕುಸ್ಮಂಡ ಫಲವನ್ನು ಬೆಳೆದೆ. ಕುಸ್ಮಂಡ ಫಲ ಅಲ್ಲ, ಮರಲ ಕುಂಬುಡದ ಫಲ. ಕುಂಬಳ ಕುಸ್ಮಂಡ ಕುಂಬಡ ಕುಂಬಳವನ್ನು ಮಾಡಿದೆ. ಕುಂಬಳವನ್ನು ಹಂಚಿದ ಉಡೆಯಲ್ಲಿ ಕೆಂಬುಡೆಯನ್ನು ಮಾಡಿದೆ. ಕೆಂಬುಡೆಯನ್ನು ಮಾಡಿದೆ. ಇಂಚಿದ ಮೈಯಲ್ಲಿ ಬಂಗುಡೆಯನ್ನು ನೋಡಿದೆ. ಅದು ಸುದೆಯಲ್ಲಿ ಇರುವುದು. ಸುದೆಯಲ್ಲೆಲ್ಲ ಕಡಲಲ್ಲಿ. ಅದು ಬೇಡ. ಸುದೆಯಲ್ಲಿ ತರುಬೂತಾಯಿ. ತರುಬೂತಾಯಿ. ಹಾಗೆ ನಾನು ತರುಬೂತಾಯಿ ಎಲ್ಲಿ ಮಾರ ಸುದೆಯಲ್ಲಿ, ಅದು ಕೂಡ ಕಡಲಿನಲ್ಲಿ. ಹಾಗೆ ಇದನ್ನು ಮಾಡಿದೆ. ಕುಸ್ಮಂಡ ಅಂಡೆ ಸರಿ ಇಲ್ಲ ಅಂತ ಒಟ್ರಾಸ ಒಂದು ವಿಷಯ ಮಾತಾಡುದಲ್ಲ, ಒಂದು ಕೇಟಿಗೆಯಲ್ಲಿ ಬೇಕು ಗೊತ್ತಾಯ್ತಾ? ಮಾತಾಡುದ ಅವು ಹೆಚ್ಚಿನ ಶಬ್ದ ಗಿರ್ಬುದ್ದರಿಯಾಗಿ ಮಾತಾಡುವ ಒಂದು ಮಾತಾಡುವ ಮಾತು, ನಾವು ನಡೆದಾಡುವ ನಡೆಕೆ, ಅದಕ್ಕೆಲ್ಲ ಒಂದು ಗಾಂಭೀರ್ಯತೆ. ನನ್ನದು ಒಂದು ಕಡೆಯಲ್ಲಿ ಕಂಡಾದರೆ ನನ್ನದು ಒಂದು ಕಡೆಯಲ್ಲಿ ತೋಟ, ನನ್ನದು ಒಂದು ಕಡೆಯಲ್ಲಿ ಬಜ್ಜಯ್ಯ ತೋಟ ಆದರೆ ನನ್ನದು ಒಂದು ಕಡೆಯಲ್ಲಿ ತಾರೈದ ತೋಟ, ನಿನ್ನದು ಒಂದು ಕಡೆಯಲ್ಲಿ ತಾರಯ್ಯ ತೋಟ ಆದರೆ ನನ್ನದು ಸುತ್ತು ಪಡಿಪಿರೆಯ ಮನೆ. ಹೌದು ಹೌದಲ್ಲ? ಹೌದೌದು. ಇಷ್ಟೆಲ್ಲ ವ್ಯವಸ್ಥೆಯಿಂದ ಈ ನಮ್ಮದಾದ ನಿಡ್ಡೋಡಿ ಎನ್ನುವಂತಹ ಪ್ರದೇಶದಲ್ಲಿ ನಾವಿಬ್ಬರು ಜಮೀನುದಾರರಾಗಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇವೆ. ಆದರೆ ಯಾವುದೇ ಒಬ್ಬ ಪುರುಷನಾದವನಿಗೆ ಜೀವನದಲ್ಲಿ ಪೂರ್ಣತೆ ಎನ್ನುವುದು ಬರಬೇಕು ಅಂತಾದ್ರೆ ಅವನ ವಾಮ ಭಾಗವನ್ನು ಒಬ್ಬಾಕೆ ಎನ್ನು ಅಲಂಕರಿಸಬೇಕಂತೆ. ವಾಮದ ಪದವಿನಲ್ಲಿ ವಾಮದ ಪದವಿನ ಎನ್ನು ಅಲ್ಲ ಮರ, ವಾಮ ಭಾಗದಲ್ಲಿ ವಾಮ ಸತ್ತಂಜಿನಿ ಬಂಜಣ್ಣ ಸುರಾತ್ನ ಎಡತ ಬುಡೆಯಲ್ಲಿ ಒಂದು ಬೊಣ್ಣಾದಾರು ಬೇಕು. ಬೊಣ್ಣಾದಾರು ಬೇಕು, ಇಲ್ಲದಿದ್ದರೆ ಸಿರಿಯಸ್ ಆದಾರು ಬೇಕು. ಸಿರಿಯಸ್ ನಿನಗೆ ಬೇಕು, ಎಡತ ಬುಡೆ ನನಗೆ ಪೊಣ್ಣೆ ಬೇಕು ಬೇಕು ಎನ್ನುವ ಹಾಗೆ ನನ್ನ ಅಪ್ಪನಾದಂತಹ ಓಡಿಯಣ್ಣನಲ್ಲಿ ಹೇಳುವಾಗ ಓಡಿ ಎತ್ತಿ ಓಡಿ ಓಡಿ ಅವರು ಮಾಡಿದಂತಹ ಸಾಧನೆ ಯಾವುದು? ಸತ್ಕುಲ ಪ್ರಸೂತೆಯಾದ, ಸತ್ಗುಣ ಸಂಪನ್ನೆಯಾದ, ಸುಶೀಲೆಯಾದಂತ ನಮ್ಮ ಅಮ್ಮನನ್ನು ಜಲಜ ಎನ್ನುವ ಅಮ್ಮನನ್ನು ಎಲ್ಲಿಗೆ ವರಿಸಿದರು. ಜಲಜ ಎನ್ನುವಂತ ಹೆಣ್ಣನ್ನು ನಮ್ಮ ಅಮ್ಮನಿಗೆ ವರೆಸಿದರು. ನಿನ್ನ ಅಮ್ಮನಿಗೆ ವರೆಸಿದ್ದಲ್ಲ ಮರ, ನನಗೆ ಮದುವೆಯನ್ನು ಮಾಡಿಕೊಟ್ಟರು. ನಮ್ಮಿಬ್ಬರ ದಾಂಪತ್ಯ ಜೀವನದ ಫಲವಾಗಿ ಒಂದೇ ಒಂದು ಕುಡಿ ಅವ ಇವತ್ತಿಗೆ ರಣ ಕುಡಿಯಾಗಿದ್ದಾನೆ. ಅವನು ಈಗಲ್ಲ, ಇನ್ನೊಂದೆರಡು ವರ್ಷ ಹೋಗ್ಬೇಕು ಮತ್ತೆ ರಣ ಕುಡಿ ಆಗುವನೆ. ಅವನು ಕಲ್ಪುವಂತ ವಿದ್ಯೆಯನ್ನೆಲ್ಲ ವಿದೇಶದಲ್ಲಿ ಕಲಿಸಿ ಆಗಿದೆ. ಅವನು ಬಂದು ಇಲ್ಲಿ ಗುರುಮಠಕ್ಕೆಲ್ಲ ಹೋಗಿ ಬಂದು ಈಗ ಬಚ್ಚಾಲಿ ತಿರುಗುತ್ತಾ ಇದ್ದಾನಂತೆ. ನನ್ನನ್ನು ಕಾಣುವಾಗ ಏ ಚಿಕ್ಕಪ್ಪ ಚಿಕ್ಕಪ್ಪ MLA ಎಲ್ಲಿದ್ದೆ? MLA ನನ್ನನ್ನು ನಾನು ನಿನ್ನಿಂದ ತಮ್ಮ ಅಲ್ಲ, ನೀನು ಅಮ್ಮಿ, ನಾನು MLA ಅಲ್ಲ ಮಾರ, ಎಲ್ಲಿ ಅಮ್ಮ ಎಲ್ಲಿದ್ದೆ ಎಲ್ಲಿದ್ದೆ ಅಂತ ನನ್ನ ಬೆರಿಯ ಬರುವ ಹುಡುಗ ಈಗ ಎಲ್ಲಿ ಹೋಗಿರ್ಪ? ಬಾಳೆ ಗಂಜಿಗೆ ತೆಗಲ ಬಂತಿಯನ್ನು ನೋಡುವಾಗ ಆಗುವ ಸಂತೋಷ ಎಷ್ಟುಂಟು, ಹಾಗೆ ನನ್ನ ವಂಶದ ಮೂಲ ಪುರುಷನಾದ ನನ್ನ ಮಗನು ಬರುವಾಗ ನಿರ್ಮೂಲ ಪುರುಷನಾದಂತ ನನ್ನ ಮಗ ಬರುವಾಗ ನಿರ್ಮೂಲ ಅಂತ ಹೇಳಿದ್ರೆ ಸರ್ವನಾಶ. ಅದೇ ಕಡೆ ಕೊಡಿ ಅಲ್ಲವಾ? ಕಡೆ ಕೊಡಿ ಎಲ್ಲ ಮರೆ, ಅವ ವಂಶವನ್ನು ಬೆಳಗುವವ. ಎಲ್ಲಿಗೆ ಬೆಳಗುದವ? ಅವನು ನೋಡುವಾಗಲೇ ವಾಸು ಉದ್ವತ್ತಿಯಾಗಿ ಇದ್ದಾನೆ. ಇನ್ನು ಎಲ್ಲಿಗೆ ಬೆಳಗುದು? ಬೆಳಗ್ತಾನೆ ಈಗ ಅವ ಲಟ್ಟ ಆಗ್ತಾನೆ ನೋಡು. ಇರಲಿ, ಯಾರೋ ಅವರಿಗೆ ಕಂಠಪುಣಿಯಲ್ಲಿ ಬರುವಾಗೆ ಕಾಣ್ತದೆ. ಕಟ್ಟಾಪುಣಿ ಬರಲಿ. ಎಂತದ್ದು ಕಟ್ಟಾಪುಣಿ? ಕಟ್ಟಪುಣಿಯಲ್ಲಿ ಬರ್ತಾ ಇದ್ದಾನೆ. ಬಾಗಿಲನ್ನು ತೆರೆದು ಪ್ರವೇಶ ಕೊಡಿ, ಅವನಿಗೆ ಪ್ರವೇಶ ಕೊಡಿ, ಪಡಿಬಿಡಿ.